ಕುಣಿಯಲು ಬಾರದ ವ್ಯಕ್ತಿ ನೆಲ ಡೊಂಕು ಎಂದಿದ್ದನಂತೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರು ಇಲೆಕ್ಷನ್ ರಿಸಲ್ಟ್ಗಳು ಬಂದಾಗ ಸೋತಂತಹ ಅಭ್ಯರ್ಥಿಯಾಗಲಿ ಪಾರ್ಟಿಯಾಗಲಿ ಒಂದಲ್ಲ ಒಂದು ಕಾರಣವನ್ನ ಹೇಳಿ ತಮ್ಮ ಸೋಲಿನ ಬಗ್ಗೆ ಮಾಹಿತಿಯನ್ನ ಕೊಡುತ್ತಾರೆ. ಅದರಲ್ಲೂ ಇತ್ತೀಚೆಗೆ ಇಲೆಕ್ಷನ್ ನಲ್ಲಿ ಬಳಸುವಂತಹ ಪ್ರತಿಯೊಬ್ಬ ಇವಿಎಂ ಮಷಿನ್ ಬಗ್ಗೆ ಹೇಳೋದು ಕಾಮನ್ ಆಗಿ ಬಿಟ್ಟಿದೆ. ಅದು ಯಾವುದೇ ಪಾರ್ಟಿ ಆಗಿರಲಿ, ಅದು ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಜೆಡಿಎಸ್ ಆಗಿರಲಿ ಅಥವಾ ಇನ್ಯಾವುದೋ ಪಾರ್ಟಿ ಆಗಿರಲಿ, ತಮ್ಮ ಸೋಲಿಗೆ ಮುಖ್ಯ ಕಾರಣ ಈ ಇವಿಎಂ ಮಷಿನ್ ಎಂದೇ ಹೇಳಿಕೊಳ್ಳುತ್ತಾರೆ. ಅವರಿಗೂ ಕೂಡ ಚೆನ್ನಾಗಿಯೇ ಗೊತ್ತಿರುತ್ತದೆ ತಮ್ಮ ಸೋಲಿಗೆ ನಿಜವಾದ ಕಾರಣ ಏನು ಅಂತ. ಆದ್ರೆ ಅದನ್ನು ಬಿಚ್ಚಿಡದೆ ಇವಿಎಂ ಮೇಲೆ ಹಾಕೋದು ಸರ್ವೇ ಸಾಮಾನ್ಯ. ಅಷ್ಟಕ್ಕೂ ಈ ಇವಿಎಂ ಅಂದ್ರೇನು, ಇದನ್ನ ಯಾವಾಗ್ಲಿಂದ ಬಳಸಲು ಪ್ರಾರಂಭ ಮಾಡಿದರು, ನಿಜಕ್ಕೂ ಈ ಮಷಿನ್ ಅನ್ನ ಹ್ಯಾಕ್ ಮಾಡಲು ಸಾಧ್ಯವೇ, ಅಂದ್ರೆ ಇದರಲ್ಲಿ ಮೋಸದ ಆಟ ಮಾಡಲು ಸಾಧ್ಯವೇ, ಹೀಗೆ ಮೋಸ ಮಾಡಿ ಇಲೆಕ್ಷನ್ ಗೆಲ್ಲಬಹುದಾ? ಹಾಗೇನಾದ್ರೂ ಸಾಧ್ಯವಾಗಿದ್ದರೆ ಕೇಂದ್ರ ಸರ್ಕಾರದಲ್ಲಿರುವ ಒಂದು ಪಕ್ಷ ಇಡೀ ದೇಶದಲ್ಲಿರುವ ಎಲ್ಲಾ ರಾಜ್ಯಗಳಲ್ಲಿಯೂ ತಮ್ಮ ಸರ್ಕಾರವನ್ನೇ ಮಾಡಬಹುದಾಗಿತ್ತಲ್ಲ, ಹಾಗಾದ್ರೆ ಯಾಕೆ ಮಾಡಲಿಲ್ಲ? ಇಂತಹ ಸಾವಿರಾರು ಪ್ರಶ್ನೆಗಳು ನಿಮ್ಮಲ್ಲಿ ಬರೋದು ಸಹಜವೇ. ಬನ್ನಿ, ಈ ಇವಿಎಂ ಮಷಿನ್ ಗಳ ಬಗ್ಗೆ ಗೊತ್ತಿಲ್ಲದಂತಹ ಕೆಲವು ರಹಸ್ಯಮಯ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ಇವಿಎಂ ವಿವಾದ ಸದ್ದು ಮಾಡುತ್ತಾನೆ ಇರುತ್ತದೆ. ಆದರೆ ಮತದಾನ ಪೂರ್ವದಲ್ಲಿ ಯಾವುದೇ ಇಂತಹ ವಿವಾದ ಇರುವುದಿಲ್ಲ. ಮತದಾನ ನಂತರ, ಅದರಲ್ಲೂ ಸಮೀಕ್ಷೆಗಳ ಫಲಿತಾಂಶ ಹೊರಬಿದ್ದ ನಂತರ ಇವಿಎಂ ಗಲಾಟೆ ಜೋರಾಗುತ್ತದೆ. ಇನ್ನು ಇವಿಎಂ ಕುರಿತು ಗಂಭೀರವಾಗಿ ಯೋಚಿಸಬೇಕಾದ ಕೆಲ ಮೂಲಭೂತ ಸಂಗತಿಗಳ ಬಗ್ಗೆ ಯಾರು ಕೂಡ, ಯಾವುದೇ ರಾಜಕೀಯ ಪಕ್ಷದ ನಾಯಕರು ಕೂಡ ಮಾತನಾಡುವುದಿಲ್ಲ. ಆರೋಪ ಮಾಡುವಾಗ ತೋರುವ ಬದ್ಧತೆಯನ್ನ ಅದಕ್ಕೆ ಉತ್ತರ ಕಂಡುಕೊಳ್ಳುವಾಗ ಮಾತ್ರ ಬರುವುದಿಲ್ಲ. ಇವಿಎಂ ಟ್ಯಾಂಪರಿಂಗ್ ಮಾಡಬಹುದು ಎಂದು ಆರೋಪ ಮಾಡಲಾಗುತ್ತದೆ. ಆದರೆ ಇದನ್ನ ನಿರೂಪಿಸಲು ಇದುವರೆಗೆ ಯಾಕೆ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ? ಕೇಂದ್ರ ಚುನಾವಣಾ ಆಯೋಗ 2017ರಲ್ಲಿ ಬಹಿರಂಗವಾಗಿ ಆಹ್ವಾನ ನೀಡಿತ್ತು. ಯಾವುದೇ ಪಕ್ಷ ಚುನಾವಣಾ ಆಯೋಗದ ಈ ಸವಾಲನ್ನ ಸ್ವೀಕರಿಸಲಿಲ್ಲ. ಯಾರು ಕೂಡ ಇವಿಎಂ ಟ್ಯಾಂಪರ್ ಮಾಡಲು ಮುಂದೆ ಬರುವುದಿಲ್ಲ. ಚುನಾವಣೆ ಸೋತಾಗಲೆಲ್ಲ ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಪಕ್ಷ ಆಗಾಗ ಇವಿಎಂ ಹ್ಯಾಕ್ ಮಾಡಿ ನಾವು ತೋರಿಸುತ್ತೇವೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ. ಆದರೆ ಇಲೆಕ್ಷನ್ ಕಮಿಷನ್ ಅವರನ್ನ ಆಹ್ವಾನಿಸಿದಾಗ ಯಾರು ಕೂಡ ಮುಂದೆ ಬರುವುದಿಲ್ಲ. ಈ ಹಿಂದೆ ಚುನಾವಣಾ ಅಕ್ರಮಗಳು ನಡೆದಿರಬಹುದು, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣಾ ಅಕ್ರಮ ಮಾಡುವುದು ಅಷ್ಟು ಸುಲಭವೇ ಅನ್ನುವುದು ದೊಡ್ಡ ಪ್ರಶ್ನೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇವಿಎಂ ಮಷಿನ್ ಗಳನ್ನ ಹ್ಯಾಕ್ ಮಾಡಲು ಕೇವಲ ಇಂಟರ್ನೆಟ್ ಮೂಲಕ ಮಾತ್ರ ಸಾಧ್ಯ. ಆದರೆ ದುರದೃಷ್ಟ, ಇವಿಎಂ ಮಷಿನ್ಗಳು ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಗೆ ಕೊಡಲಾಗುವುದಿಲ್ಲ. ಅವು ಸ್ವತಂತ್ರವಾಗಿರುತ್ತದೆ. ಇದೇ ಕಾರಣ ಅವುಗಳನ್ನ ಹ್ಯಾಕ್ ಮಾಡುವುದು ಅಷ್ಟೊಂದು ಸುಲಭವಲ್ಲ. ಹೀಗಾಗಿ ಈ ಮಷಿನ್ ಗಳನ್ನ ಟ್ರ್ಯಾಕ್ ಮಾಡುವುದು ತುಂಬಾನೇ ಕಷ್ಟ. ಇದು ಎಲ್ಲಾ ಪಕ್ಷದ ವರಿಷ್ಠರಿಗೂ ಗೊತ್ತಿರುತ್ತದೆ. ಆದರೂ ಕೂಡ ಏನೋ ಒಂದು ಕಾರಣ ಹೇಳಬೇಕೆಂದು ಸದಾ ಕಾಲ ಬೊಗಳುತ್ತಾನೆ ಇರುತ್ತಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಾಗ ಬಿಜೆಪಿಯವರು, ಅದೇ ರೀತಿ ಬಿಜೆಪಿಯವರು ಕೇಂದ್ರ ಸರ್ಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಬಗಳೋದು ಸಹಜವಾಗಿದೆ. ನಿಜ ಹೇಳಬೇಕೆಂದ್ರೆ ಈ ಇವಿಎಂ ಮಷಿನ್ ಗಳನ್ನ ಚುನಾವಣೆಗೆ ಪರಿಚಯಿಸಿದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದ ಸಮಯದಲ್ಲಿ. ಅದಕ್ಕೂ ಒಂದು ಕಾರಣ ಇದೆ. ದಿನದಿಂದ ದಿನಕ್ಕೆ ಭಾರತ ದೇಶದ ಜನಸಂಖ್ಯೆ ಬೆಳೆಯುತ್ತಾನೆ ಇದೆ, ಹಾಗೂ ಮತಗಳನ್ನು ಚಲಾಯಿಸುವವರ ಸಂಖ್ಯೆ ಕೂಡ ದಿನ ಬೆಳಗಾದ್ರೆ ಬೆಳೆಯುತ್ತಿದೆ. ಒಂದು ವೇಳೆ ಹಿಂದೆ ಬಳಸುತ್ತಿದ್ದಂತಹ ಬ್ಯಾಲೆಟ್ ಪೇಪರ್ ಗಳನ್ನ ಬಳಸಿ ಇಲೆಕ್ಷನ್ ಮಾಡಿದರೆ ವೋಟಿಂಗ್ ಆಗಿ 2 ರಿಂದ 3 ದಿವಸ ಕಾಯಬೇಕು ಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಇನ್ನು ಮತ ಎಣಿಕೆಗಾಗಿ 3 ರಿಂದ 4 ದಿವಸ ಬೇಕಾಗುತ್ತದೆ. ಜೊತೆಗೆ ನಾವು ಬಳಸುವ ಕಾಗದದ ಬಗ್ಗೆ ಗಮನಹರಿಸಬೇಕು. ಈ ರೀತಿ ಪೇಪರ್ ಗಳನ್ನ ಎಷ್ಟು ವೇಸ್ಟ್ ಮಾಡಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ ಬೂತ್ಗಳ ಮೇಲೆ ಗೂಂಡಾಗಳು ಅಟ್ಯಾಕ್ ಮಾಡಿ ಪೇಪರ್ ಬ್ಯಾಲೆಟ್ ಮೇಲೆ ತಮಗೆ ಬೇಕಾದ ಅಭ್ಯರ್ಥಿಯ ಮೇಲೆ ಸೀಲನ್ನ ಹಾಕಿ ಆ ಡಬ್ಬಗಳನ್ನ ರವಾನೆ ಮಾಡುತ್ತಿದ್ದರು. ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಆಗಿನ ಚುನಾವಣಾ ಅಧಿಕಾರಿಗಳು, ಅದರಲ್ಲೂ ಟಿಎನ್ ಶೇಷನ್ ನಂತಹ ದಷ್ಟ ಅಧಿಕಾರಿಗಳು ಈ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನ ಚುನಾವಣೆಯಲ್ಲಿ ಪರಿಚಯಿಸಲು ನಿರ್ಧಾರ ಮಾಡುತ್ತಾರೆ. ಇದರಿಂದ ಮತದಾರ ಸಮಯ ಉಳಿಯುತ್ತದೆ, ಕಿಲೋಮೀಟರ್ ಗಂಟೆ ಸಾಲುಗಳಲ್ಲಿ ನಿಲ್ಲುವುದು ತಪ್ಪುತ್ತದೆ, ಜೊತೆಗೆ ಮತಗಳ ಎಣಿಕೆ ಕೂಡ ಸುಲಭವಾಗುತ್ತದೆ. ಅಂದ ಹಾಗೆ ಇವಿಎಂ ಅನ್ನ ಮೊಟ್ಟ ಮೊದಲ ಬಾರಿಗೆ 1982ರಲ್ಲಿ ಕೇರಳದ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು. ಮುಂದೆ ಈ ಇವಿಎಂ ಗಳನ್ನ ಮೊದಲ ಬಾರಿಗೆ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ದೆಹಲಿಯ ಆಯ್ದ ಕ್ಷೇತ್ರಗಳಲ್ಲಿ 1998ರಲ್ಲಿ ಪ್ರಾಯೋಗಿಕವಾಗಿ ಬಳಸಲಾಯಿತು. ಅದೇ ರೀತಿ ಹಲವಾರು ರೀತಿಯ ಟೆಸ್ಟಿಂಗ್ ಗಳು ಕೂಡ ಕಾಲಕ್ರಮೇಣ ಮಾಡಲಾಯಿತು. ಯಾವಾಗ ಇದು ಸೇಫ್ ಆಗಿದೆ, ಕರೆಕ್ಟ್ ಆಗಿದೆ ಎಂದೆನಿಸಿದಾಗ ಸುಪ್ರೀಂ ಕೋರ್ಟ್ ಈ ಮಷಿನ್ ಗಳನ್ನ ಬಳಸಲು ಅನುಮತಿ ನೀಡುತ್ತದೆ.
ಮುಂದೆ 2004ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದರ ಬಳಕೆಯಾಗುತ್ತದೆ. ವಿಚಿತ್ರ ಏನಂದ್ರೆ ಆ ವರ್ಷ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ವಾಜಪೇಯಿ ಸರ್ಕಾರ ಇತ್ತು. ಮೊದಲ ಬಾರಿಗೆ ಇವಿಎಂ ಮಷೀನ್ಗಳನ್ನ ಬಳಸಿ ಇಲೆಕ್ಷನ್ ನಲ್ಲಿ ಸೋತು ಹೋಗುತ್ತದೆ. ಅಂದ ಹಾಗೆ ಈ ಮಷೀನ್ಗಳನ್ನ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಅತ್ಯಂತ ಹೈ ಸೆಕ್ಯೂರಿಟಿಯಲ್ಲಿ ಇವುಗಳನ್ನ ತಯಾರಿಸಲಾಗುತ್ತದೆ ಹಾಗೂ ಕಾನ್ಫಿಗರೇಷನ್ ಮಾಡಲಾಗುತ್ತದೆ. ಇವಿಎಂ ಮೂಲಕ ಮತದಾನ ಪ್ರಕ್ರಿಯೆ ಇನ್ನಷ್ಟು ಸುಲಭವಾಗಿದೆ. ಬೇರೆ ಬೇರೆ ರೀತಿಯ ಪಕ್ಷದ ಚಿಹ್ನೆ ಹಾಗೂ ಹೆಸರುಗಳು ಈ ಇವಿಎಂ ನಲ್ಲಿ ಬಟನ್ಗಳ ಮುಖಾಂತರ ಅಳವಡಿಸಲಾಗುತ್ತದೆ. ಇದನ್ನ ಬ್ಯಾಲೆಟ್ ಯೂನಿಟ್ ಅಂತ ಕರೆಯುತ್ತಾರೆ. ಇದರ ಮೂಲಕವೇ ಒಬ್ಬ ಮತದಾರ ತನಗೆ ಬೇಕಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲು ಬಟನ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತದೆ. ಪ್ರೆಸ್ ಮಾಡುತ್ತಿದ್ದ ಹಾಗೆ ಅವರು ಆಯ್ಕೆ ಮಾಡಿದಂತಹ ಅಭ್ಯರ್ಥಿಯ ಮಾಹಿತಿಯನ್ನ ಕಂಟ್ರೋಲ್ ಯೂನಿಟ್ ನಲ್ಲಿ ರೆಕಾರ್ಡ್ ಮಾಡಲಾಗುತ್ತದೆ. ಇದು ಇನ್ನೊಂದು ಮಷೀನ್ ಆಗಿದೆ. ಆದ್ರೆ ಇದರ ಬಗ್ಗೆ ಕೆಲವು ಪಕ್ಷಗಳು ಕಂಪ್ಲೇಂಟ್ ಮಾಡಿದ್ದವು. ಅಂದ್ರೆ ಒಬ್ಬ ಮತದಾರ ತಾನು ಪ್ರೆಸ್ ಮಾಡಿದ ಅಭ್ಯರ್ಥಿ ಸರಿ ಇದೆಯೋ ಇಲ್ಲವೋ ಅನ್ನೋದನ್ನ ಆ ಕಂಟ್ರೋಲ್ ಯೂನಿಟ್ ನಲ್ಲಿ ರೆಕಾರ್ಡ್ ಸರಿಯಾಗಿ ಆಗಿದೆಯೋ ಇಲ್ಲವೋ ಎಂಬುದನ್ನ ಹೇಗೆ ಗೊತ್ತಾಗಬೇಕೆಂದು. ಇದೇ ಕಾರಣ 2019ರಲ್ಲಿ ಇಲೆಕ್ಷನ್ ಕಮಿಷನ್ ವಿವ್ಯಾಪ್ ಅಂದ್ರೆ ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರಯಲ್ ಮಷೀನ್ ಅನ್ನ ಪರಿಚಯಿಸಿದರು. ಅಂದ್ರೆ ಮತದಾರ ಯಾವ ಪಕ್ಷಕ್ಕೆ ಮತ ಹಾಕಿದ್ದಾನೆ ಅನ್ನೋದನ್ನು ಕೂಡ ರಿಸಿಪ್ಟ್ ಮೂಲಕ ಗೊತ್ತಾಗುತ್ತದೆ. ಮತದಾರ ಈ ಬ್ಯಾಲೆಟ್ ಯೂನಿಟ್ ನಲ್ಲಿ ಒಮ್ಮೆ ಬಟನ್ ಅನ್ನ ಪ್ರೆಸ್ ಮಾಡಿದರೆ ಆ ಮಷೀನ್ ಲಾಕ್ ಆಗುತ್ತದೆ. ನೀವು ಮುಂದೆ ಎಷ್ಟು ಬಾರಿ ಬಟನ್ ಅನ್ನ ಪ್ರೆಸ್ ಮಾಡಿದರೂ ಅದು ಮಾನ್ಯತೆ ಆಗುವುದಿಲ್ಲ. ಒಬ್ಬ ವ್ಯಕ್ತಿ ಒಮ್ಮೆ ಮಾತ್ರ ಬಟನ್ ಅನ್ನ ಪ್ರೆಸ್ ಮಾಡಲು ಸಾಧ್ಯವಾಗುತ್ತದೆ. ಮತ್ತೆ ಅಲ್ಲೇ ಇರುವಂತಹ ಚುನಾವಣಾ ಅಧಿಕಾರಿ ಆ ಬ್ಯಾಲೆಟ್ ಯೂನಿಟ್ ಅನ್ನ ರಿಲೀಸ್ ಮಾಡಿದ ನಂತರವೇ ಮುಂದಿನ ಮತದಾರ ಬಂದು ವೋಟ್ ಅನ್ನ ಹಾಕಬಹುದು. ಇಷ್ಟೊಂದು ಸೆಕ್ಯೂರಿಟಿ ಈ ಇವಿಎಂ ಮಷೀನ್ಗೆ ಇರುತ್ತದೆ. ಇದೇ ಕಾರಣ ಹಿಂದೆ ಇದ್ದಂತಹ ಪದ್ಧತಿಗಳಲ್ಲಿ ಗುಂಡಾಗಳು ಬಂದು ಪೇಪರ್ ಬ್ಯಾಲೆಟ್ಗಳ ಮೇಲೆ ಸೀಲ್ ಹಾಕಿ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಸುಲಭವಾಗಿ ಆಯ್ಕೆ ಮಾಡಿಕೊಳ್ಳುವ ಪದ್ಧತಿ ಇತ್ತು. ಆದರೆ ಇದು ಇವಿಎಂ ಮಷೀನ್ ಮೂಲಕ ಸಾಧ್ಯವಾಗುವುದಿಲ್ಲ. ಇದೇ ಕಾರಣ ಕೆಲವು ಸೋತಂತಹ ಅಭ್ಯರ್ಥಿಗಳು ತಮಗೆ ಇವಿಎಂ ಮಷೀನ್ ಬೇಡ, ಬ್ಯಾಲೆಟ್ ಪೇಪರ್ ವ್ಯವಸ್ಥೆನೇ ಚೆನ್ನಾಗಿತ್ತು ಅಂತ ಪದೇ ಪದೇ ಹೇಳುತ್ತಾರೆ. ಇನ್ನು ಭಾರತದಲ್ಲಿ ಬಳಸಲಾಗುವಂತಹ ಮತಯಂತ್ರಗಳು ಯಾವುದೇ ರೀತಿಯ ಅಂತರ್ಜಾಲ ಸಂಪರ್ಕ ವ್ಯವಸ್ಥೆಯನ್ನು ಹೊಂದಿಲ್ಲ. ಹೀಗಾಗಿ ಅವುಗಳನ್ನ ಇಂಟರ್ನೆಟ್ ಮೂಲಕ ಹ್ಯಾಕ್ ಮಾಡಲು ಕೂಡ ಸಾಧ್ಯವಿಲ್ಲ. ಮತಯಂತ್ರಗಳನ್ನು ಎಲ್ಲ ಅಭ್ಯರ್ಥಿಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿಯೇ ಸೀಲ್ ಮಾಡಲಾಗುತ್ತದೆ. ನಂತರ ಅವುಗಳನ್ನ ಸಿಆರ್ಪಿಎಫ್ ಮತ್ತು ಪೊಲೀಸ್ ಭದ್ರತೆಯಲ್ಲಿ ಒಂದು ನಿರ್ದಿಷ್ಟ ಕಟ್ಟಡದಲ್ಲಿ ಇರಿಸಲಾಗುತ್ತದೆ. ಅಲ್ಲಿ ಪಕ್ಷಗಳ ಪ್ರತಿನಿಧಿಗಳು ನೇಮಕ ಮಾಡಲಾಗುತ್ತದೆ. ಹೀಗಿದ್ದರೂ ಇವಿಎಂ ಕಳ್ಳತನ ಆಗಲು ಸಾಧ್ಯವೇ? ಇನ್ನು ಪ್ರತಿಯೊಂದು ಮತಯಂತ್ರ ಇಟ್ಟಿರುವ ಕೋಣೆಯಲ್ಲಿ ಸಿಸಿಟಿವಿ ಕೂಡ ಅಳವಡಿಸಲಾಗುತ್ತದೆ. ಸಿಸಿಟಿವಿ ಕಣ್ಣು ತಪ್ಪಿಸಿ ಇವಿಎಂ ಕಳ್ಳತನ ಮಾಡಲು ಸಾಧ್ಯವೇ? ಎಲ್ಲಾ ಸೆಕ್ಯೂರಿಟಿಗಳ ಮಧ್ಯೆ ಪಕ್ಷಗಳ ಪ್ರತಿನಿಧಿಗಳು ಇದ್ದಾಗಲೇ ಯಾವುದೋ ಒಬ್ಬ ವ್ಯಕ್ತಿ ಹೋಗಿ ಇವಿಎಂ ಮಷೀನ್ಗಳನ್ನ ತೆಗೆದು ಅವುಗಳನ್ನ ಹ್ಯಾಕ್ ಮಾಡಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ವೋಟ್ ಹಾಕಿ ಇವಿಎಂ ಮಷೀನ್ಗಳನ್ನ ಪ್ರತಿಯೊಂದು ಬಾರಿ ರಿಲೀಸ್ ಮಾಡಿ ವಿವಿಐಪಿ ರಿಸಿಪ್ಟ್ ಗಳನ್ನ ಪಡೆದು ಮತ್ತೆ ಪದೇ ಪದೇ ಈ ರೀತಿ ವೋಟ್ ಮಾಡಲು ಸಾಧ್ಯವೇ? ನಿಜ ಹೇಳಬೇಕೆಂದ್ರೆ ಇದು ನೆಕ್ಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳಬಹುದು. ಏನೇ ಇರಲಿ ಸ್ನೇಹಿತರೆ, ಸೋತಿದ್ದಕ್ಕೆ ಒಂದು ಕಾರಣ ಹೇಳಬೇಕು. ಆ ಕಾರಣವನ್ನ ಇವಿಎಂ ಮಷೀನ್ ಮೇಲೆ ಹಾಕುವುದು ಸುಲಭ. ಗೆದ್ದಾಗ ಮಷೀನ್ಗಳು ಸರಿಯಾಗಿರುತ್ತವೆ, ಸೋತಾಗ ಮಷೀನ್ಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಅನ್ನುವುದು ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಈಗ ಅರ್ಥವಾಗಿ ಹೋಗಿಬಿಟ್ಟಿದೆ. ಸ್ನೇಹಿತರೆ, ಮುಂದೆ ನಿಮಗೆ ಅವಕಾಶ ಸಿಕ್ಕಾಗ ಮತದಾನ ಮಾಡುವಾಗ ಇವಿಎಂ ಬಗ್ಗೆ ಈ ಎಲ್ಲ ಮಾಹಿತಿಗಳು ನಿಮಗೆ ಗಮನಕ್ಕೆ ಬರುತ್ತದೆ ಎಂದು ನಾನು ಅಂದುಕೊಂಡಿದ್ದೇನೆ. ಇವಿಎಂ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.